ಕಾಂಗ್ರೆಸ್ ಪಕ್ಷ ತಳಮಟ್ಟದಿಂದಲೇ ಮತ್ತೊಮ್ಮೆ ಪಕ್ಷ ಸಂಘಟನೆ ಮಾಡುವ ಮೂಲಕ ಈ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆ ಸೇರಿದಂತೆ ಎಲ್ಲ ಚುನಾವಣೆಯಲ್ಲೂ ಗೆಲುವು ಸಾಧಿಸಲಿದೆ. ಇದಕ್ಕೆ ಎಲ್ಲ ನಾಯಕರು ಕಾರ್ಯಕರ್ತರು ಕೈಜೋಡಿಸಬೇಕು ಅಂತ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಿಥುನ್ ರೈ ಹೇಳಿದ್ದಾರೆ. ಸುಳ್ಯದ ಯುವಜನ ಸಂಯುಕ್ತ ಮಂಡಳಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿದರು. ಅದೆಷ್ಟೋ ಮಂದಿಗೆ ಆಶಾಕಿರಣವಾಗಿರುವ ಸಂಸ್ಥೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ಉಳಿಸಿಕೊಳ್ಳಲು ಸಂಸದರಿಗೆ ಶಾಸಕರಿಗೆ ಸಾಧ್ಯವಾಗ್ತಾ ಇಲ್ಲ. ಅವರಿಗೆ ಅಭಿವೃದ್ಧಿಯ ಕುರಿತು ಇಚ್ಛಾಶಕ್ತಿಯೇ ಇಲ್ಲ. ಕೋಮು ಗಲಭೆಯ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಇದು ಶಾಶ್ವತವಲ್ಲ ಅಂತ ಹೇಳಿದರು. ಅಭಿವೃದ್ಧಿ ಆಗುವ ಬದಲು ನಮ್ಮ ಜಿಲ್ಲೆ ಇತ್ತಿನ ಸಂಸ್ಥೆಯಲ್ಲೇ ಪಕ್ಕಂಪೋಕುನಂಚಿನ ಉನ್ನಾರ ನಡತೊಂದು ವಿಜಯ ಬ್ಯಾಂಕ್ ಫೋನ್, ಸಿಂಡಿಕೇಟ್ ಬ್ಯಾಂಕ್ ಫೋನ್, ಕಾರ್ಪೊರೇಷನ್ ಬ್ಯಾಂಕ್ ಫೋನ್, ಕೆನರಾ ಬ್ಯಾಂಕ್ ಮರ್ಜನ್, ಕೆನರಾ ಬ್ಯಾಂಕ್ ಮರ್ಜನ್, ವಿಜಯ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಮುಗಿ ಬ್ಯಾಂಕ್ ಕೂಡ ಈ ಐಟಿ ಕಚೇರಿ ಕುಡ್ಲಾಡ್ ಗೋವಾ ಕಡಪವರ ಹೆಚ್ಚಿನ ಎಡ್ಡೆ ಕೆಲಸ ಕಾರ್ಯ ಮಾಡುವುದಿಲ್ಲ. ಆರ್ಥಿಕವಾಗಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಎಲ್ಲ ಬರೋದಿನ ಲೆಕ್ಕ ನಮ್ಮ ಜಿಲ್ಲೆ ಒಂದು ಗೋವು ಪ್ರದೇಶ ಬಿಜೆಪಿ ಅಧಿಕೃತವಾದ ನೇಮಕ ಮಾಡ್ಕೊಂಡು ರಚನಾಕೆಲ್ಲ ಉನ್ನಾರ ಈ ಜಿಲ್ಲೆ ಗೋವುಗಳ ಕಾರಣ ಅಕ್ಕಳ ಅಧಿಕಾರ ಅಕ್ಕಲಿಗೆ ಆಸಕ್ತಿ ಒಂದು ಅಧಿಕಾರ ಬರ್ಪಂಚ ಒಂದೇ ಆಸೆ ಅಕ್ಷಯ ಅಭಿವೃದ್ಧಿದ ಆಸೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಜಯಪ್ರಕಾಶ್ ರೈ, ಕಾಂಗ್ರೆಸ್ ನಾಯಕರಾದ ಭರತ್ ಮುಂಡೋಡಿ, ಧನಂಜಯ ಅಡ್ಪಂಗಾಯ, ಸಿದ್ದಿಕ್ ಕೊಕ್ಕೋ, ಎಸ್ ಸಂಶುದ್ದೀನ್, ಎಂ ವೆಂಕಪ್ಪಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.